ಇತ್ತೀಚೆಗೆ ನಿಧನರಾದ ಬಿಲ್ಲವ ಮುಂದಾಳು ಜಯಸಿ ಸುವರ್ಣ ಅವರು ಬಿಲ್ಲವ ಹಾಗೂ ಬಂಟ ಸಮುದಾಯದ ಮಧ್ಯೆ ಗುಂಡಿಯಾಗಿ ಕೆಲಸ ಮಾಡಿದವರು. ಬಿಲ್ಲವ ಹಾಗೂ ಬಂಟ ಸಮುದಾಯ ಕೋಟಿ ಚೆನ್ನೈಯರಿದ್ದಂತೆ ಅಂತ ಪಡುಬಿದ್ರಿ ಬಂಟರ ಯಾನೆ ನಾಡವರ ಸಂಘದ ಅಧ್ಯಕ್ಷ ಬೆಳಪು ದೇವಿ ಪ್ರಸಾದ್ ಶೆಟ್ಟಿ ಹೇಳಿದ್ದಾರೆ. ಪಡುಬಿದ್ರಿ ಬಂಟರ ಯಾನೆ ನಾಡವರ ಸಂಘ ಆಯೋಜಿಸಿದ್ದ ದಿವಂಗತ ಜಯಸಿ ಸುವರ್ಣರಿಗೆ ಶ್ರದ್ಧಾಂಜಲಿ ಅರ್ಪಿಸುವಂತಹ ಕಾರ್ಯಕ್ರಮದಲ್ಲಿ ನುಡಿನಮನ ಸಲ್ಲಿಸಿ ಮಾತನಾಡಿದರು. ಈ ಸಂದರ್ಭ ಪ್ರಮುಖರಾದ ಶಶಿಧರ್ ಕೆ ಶೆಟ್ಟಿ, ರವಿ ಶೆಟ್ಟಿ, ಮಿಥುನ್ ಹೆಗ್ಡೆ, ಜಯ ಶೆಟ್ಟಿ, ಸಂತೋಷ್ ಶೆಟ್ಟಿ, ಶಿವಪ್ರಸಾದ್ ಶೆಟ್ಟಿ, ಉದಯ್ ಶೆಟ್ಟಿ ಉಪಸ್ಥಿತರಿದ್ದರು. ಆ ಸಮಾಜದ ಋಣ ತೀರಿಸುವನೊಟ್ಟಿಗೂ ನಮ್ಮ ಮಾತ ಸಮಾಜದಗಳನ್ನೊಟ್ಟಿಗೂ ಅನ್ಯೋನ್ಯದ ಬಾಂಧವ್ಯನು ದೀವೊಂದು ಇತರ ಸಮಾಜದ ಕಲೆಗಳ ಸಹಾಯ ಹಸ್ತನು ಮಲ್ತೊಂದು ನಮ್ಮ ದೈವ ದೇವರನಾದು ಪರ್ಯವು ದೇವಸ್ಥಾನದಾದು ಪರ್ಯವು ಮಾತ ಅಭಿವೃದ್ಧಿಗಳ ತುಳುನಾಡದ ಅನೇಕ ರೀತಿಯಲ್ಲಿ ಆರು ಸಹಾಯ ಮಲ್ದೆ ಜಯಸುವರ್ಣರು ಆರು ನಮ್ಮ ಪಡುಬಿದ್ರಿದಾರೆ ಅಡ್ವೆ ನಂದಿಕೂರದ ಆದ ಅಲ್ತ ಮೂಲ ಆದ ಇನಿ ನಮ್ಮ ಪಡುಬಿದ್ರಿ ಬಂಟರ ಸಂಘದ ವ್ಯಾಪ್ತಿಡ್ ಬರ್ಪಿನಂಚಿನ ಒಂಜಿ ಮಹಾನ್ ವ್ಯಕ್ತಿ ಆಯ್ನಿರ್ದೋಸ್ಕರ ಇದು ಬಂಟ ಸಮಾಜದ ಅನೇಕ ಜನಕಲೆಗಳ ನಿರಂತರವಾದ ಸಹಕಾರ ಮಲ್ದಿನಂಚಿನ ವ್ಯಕ್ತಿಯಾರು. ಬಂಟ ಸಮಾಜಲ ಬಿಲ್ಲವ ಸಮಾಜಲ ಅತ್ಯಂತ ಅನ್ಯೋನ್ಯಡು ಪರೆ ಒಂಜಿ ಕೊಂಡಿಯಾದ ಕೆಲಸ ಮಲ್ದಿನಾರು ಜಯಸುವರ್ಣ.